ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿಯಾಗಿ ರಾಜ್ಯದಲ್ಲೇ ಪ್ರಥಮವಾಗಿ ಪುತ್ತೂರಿನಲ್ಲಿ ಶುಕ್ರವಾರ ರಾಷ್ಟ್ರಪ್ರೇಮದ ಬೃಹತ್ ಮಹೋತ್ಸವ ತಿರಂಗ ಯಾತ್ರೆ ಅಭೂತಪೂರ್ವವಾಗಿ ನಡೆಯಿತು. ಮಳೆಯನ್ನು ಲೆಕ್ಕಿಸದೆ ತಿರಂಗ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಾಭಿಮಾನಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು, ತಿರಂಗ ಯಾತ್ರೆ ಆರಂಭವಾಗುತ್ತಿದ್ದಂತೆ ಸುರಿದ ಭಾರೀ ಮಳೆರಾಯ ನಮ್ಮ ಬದ್ಧತೆಯನ್ನ ಪ್ರಶ್ನಿಸಿದಂತಿತ್ತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ವೀರ ಸೈನಿಕ ವಿಕ್ರಮ್ ಬಾತ್ರಾ ಅವರು ಒಂದು ಭಾಗವನ್ನು ವಶಪಡಿಸಿಕೊಂಡು ಇನ್ನೊಂದು ಭಾಗಕ್ಕೆ ಹೋದಾಗ ಗುಂಡಿನ ಮಳೆಗೂ ಹೆದರಲಿಲ್ಲ. ಅದೇ ಸಂದೇಶವನ್ನ ಮಳೆಯನ್ನು ನೆಕ್ಕಿಸದೆ ತಿರಂಗ ಯಾತ್ರೆಯನ್ನ ಅಪೂರ್ವವೆನಿಸಿದ ಪುತ್ತೂರಿನ ರಾಷ್ಟ್ರಪ್ರೇಮಿಗಳು ನೀಡಿದ್ದಾರೆ ಎಂದರು. ಸ್ವಾತಂತ್ರ್ಯದ ಉಳಿವಿಗೆ ಭಾರತ ಬಲಿಷ್ಠವಾಗಬೇಕಾದರೆ ಬಡತನದ ವಿರುದ್ಧ, ಅಜ್ಞಾನ, ಭ್ರಷ್ಟಾಚಾರ, ಜಾತಿವಾದದ ವಿರುದ್ಧ ಹೋರಾಡಬೇಕಿದೆ. ಜನ್ಧನ್ ಖಾತೆ, ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ್, ಸ್ಟ್ಯಾಂಡಪ್ಗಳನ್ನು ಜಾರಿಗೊಳಿಸಿದ್ದಾರೆ. ದೇಶದ್ರೋಹಿಗಳು ಬಾಲ ಬಿಚ್ಚಿದಾಗ ಬಾಲ ಕಟ್ ಮಾಡುವ ಕೆಲಸ ಆಗಿದೆ. ಮತ್ತೆ ಮತ್ತೆ ಬಾಲ ಬಿಚ್ಚಿದಾಗ ಭಯೋತ್ಪಾದಕರ ತಲೆ ತೆಗೆಯುವ ಕೆಲಸ ಆಗುತ್ತಿದೆ ಎಂದರು. ನಾನು ಹೆದರಿಸಿದ್ರೆ ಇವರು ಹೆದರಿ ಓಡೋಗ್ತಾರೋ ಇಲ್ವೋ ನೋಡೋಣ ಅನ್ನೋ ಕಾರಣಕ್ಕೇನೆ ನಮ್ಮ ತಿರಂಗ ಯಾತ್ರೆ ಪ್ರಾರಂಭ ಆಗೋ ಕಾಲಕ್ಕೆ ಜೋರಾಗಿ ಮಳೆ. ಈಗ ನೋಡಿ ಮಳೆ ನಿಂತಿದೆ. ಮಳೆರಾಯನಿಗೆ ಒಂದು ಮಾತನ್ನು ನೆನಪಿಸ್ಬೇಕು. ಅದೇನು ಅಂದರೆ, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಒಂದು ಶಿಖರವನ್ನು ಗೆದ್ದು ಇನ್ನೊಂದು ಶಿಖರವನ್ನು ಗೆಲ್ಲಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಗುಂಡಿನ ಮಳೆಗೆ ಹೆದರದೆ ಅವನು ಹೇಳಿದ ಮಾತು ದಿಲ್ ಮಾಂಗೆ ಮೋರ್. ಗುಂಡಿನ ಮಳೆಗೆ ಹೆದರದೆ ಇರ್ತಕ್ಕಂಥ ದೇಶಭಕ್ತರು ಇನ್ನು ನಿನಗೆ ಹೆದರ್ತಾರೆಯೇ ಅನ್ನೋ ಸಂದೇಶವನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ಧ್ವಜ ಮುಂದಿಟ್ಟುಕೊಂಡು ದೇಶಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದವರ ನೆನಪು ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಿರಂಗ ಪ್ರೇರಣೆಯಾಗಿಟ್ಟುಕೊಂಡು ಹೋರಾಡಿದ ಮಹಾಪುರುಷರನ್ನ ಸದಾ ನೆನಪಿಟ್ಟುಕೊಳ್ಳಲು ತಿರಂಗ ಯಾತ್ರೆ ನಡೆಯುತ್ತಿದೆ ಎಂದರು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಆ ಪದಕದ ಪೋಡಿಯಂನಲ್ಲಿ ನಿಂತ ಸಂದರ್ಭದಲ್ಲಿಯೂ ಕೂಡ ತಿರಂಗ ಮೇಲೆ ಹೋಗುವಾಗ ಆ ಕಣ್ಣೀರಿನ ಬಾಷ್ಪ ಆ ಕ್ರೀಡಾಪಟುಗಳ ಕಣ್ಣಲ್ಲಿ ಬರ್ತದೆ. ಕ್ರಿಕೆಟ್ನ ಫೈನಲ್ನಲ್ಲಿ ಆ ರಾಷ್ಟ್ರ ಧ್ವಜ ಮೇಲೆ ಹಾರಾಡ್ತಂತ ಸಂದರ್ಭದಲ್ಲಿ, ರಾಷ್ಟ್ರ ಗೀತೆ ಮೊಳಗುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ದೊಡ್ಡ ಪ್ರೇರಣೆ ನಮ್ಮ ಕ್ರೀಡಾಪಟುಗಳಿಗೆ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಸೈನಿಕರು ಗಡಿಯಲ್ಲಿ ಇದೇ ರಾಷ್ಟ್ರ ಧ್ವಜದ ರಾಷ್ಟ್ರಗೀತೆಯ ಪ್ರೇರಣೆಯಲ್ಲಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನ ಪ್ರೇರಣೆಯಾಗಿ ಇಟ್ಕೊಂಡು, ನಾವು ಕೂಡ ಅದನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕನಸಿಗೆ ಒಟ್ಟಾಗಿ ಶ್ರಮಿಸಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಹರೀಶ್ ಪೂಂಜಾ, ವೇದವ್ಯಾಸ ಕಾಮತ್, ಕಿಶೋರ್ ಕುಮಾರ್ ಪುತ್ತೂರು, ಭಾಗೀರಥಿ ಮುರುಳ್ಯ, ಡಾ ವೈ ಭರತ್ ಶೆಟ್ಟಿ, ತಿರಂಗ ಯಾತ್ರೆ ರಾಜ್ಯ ಸಂಚಾಲಕಿ ರೂಪಾಲಿ ನಾಯ್ಕ್, ಬಿಜೆಪಿ ವಿಭಾಗ ಪ್ರಮುಖ್ ಭಾರತೀಶ್ ವೇದಿಕೆಯಲ್ಲಿದ್ದರು. ಮಾಜಿ ಶಾಸಕ ಸಂಜೀವ ಮಠಂದೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಒಂದೇ ಮಾತರಂ ಹಾಡಿದರು.